ಪುತ್ತೂರು ನಗರಸಭೆ ಬೈಲಾ ಪ್ರಕಾರ ಯಾವುದೇ ಉದ್ದಿಮೆ ಪರವಾನಗಿಯ ಊರ್ಜಿತ ಅವಧಿಯು ಪ್ರತಿ ವರ್ಷದ ಮಾರ್ಚ್ ಅಂತ್ಯದವರೆಗೆ ಇರುತ್ತದೆ. ಆನಂತರ ನವೀಕರಣ ಮಾಡದೇ ಇದ್ದಲ್ಲಿ ಅಂತಹ ಉದ್ದಿಮೆ ಪರವಾನಗಿ ರದ್ದಾಗುವುದು ಎಂಬ ಉಲ್ಲೇಖವಿದೆ. ಆದರೆ ನಗರಸಭೆ ಅಧಿಕಾರಿಗಳು ಉದ್ಯಮ ಸ್ಥಗಿತಗೊಳಿಸಿದವರಿಗೂ ಪರವಾನಗಿ ಶುಲ್ಕ ಕಟ್ಟಬೇಕೆಂಬ ನೋಟಿಸ್ ನೀಡಿರುವುದು ಕಾನೂನು ಬಾಹಿರವಾಗಿದೆ. ಹಾಗಾಗಿ ಸಿಬ್ಬಂದಿ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ನಗರಸಭೆಯಿಂದ ನೀಡಿರುವ ಶುಲ್ಕದ ನೋಟಿಸ್ ಅನ್ನ ಹಿಂದಕ್ಕೆ ಪಡೆಯಬೇಕೆಂದು ಆಗ್ರಹಿಸಿ ನಗರ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಮೊಹಮ್ಮದ್ ಆಲಿ ಅವರ ನೇತೃತ್ವದ ನಿಯೋಗ ನಗರಸಭೆ ಅಧ್ಯಕ್ಷರಿಗೆ ಮತ್ತು ಪೌರಾಯುಕ್ತರಿಗೆ ಮನವಿಯನ್ನ ಮಾಡಿದೆ. ನಗರಸಭೆ ವ್ಯಾಪ್ತಿಯಲ್ಲಿ ಜನರು ಹಲವಾರು ಉದ್ಯಮಗಳನ್ನು ನಗರಸಭೆಯ ಪರವಾನಗಿ ಪಡೆದುಕೊಂಡು ನಡೆಸಿಕೊಂಡು ಬರ್ತಾ ಇದ್ದಾರೆ. ಕೆಲವು ಉದ್ದಿಮೆದಾರರು ಒಂದೆರಡು ವರ್ಷ ಉದ್ಯಮ ನಡೆಸಿ ನಷ್ಟದ ಕಾರಣದಿಂದಲೂ ಇನ್ನು ಬೇರೆ ಬೇರೆ ಕಾರಣದಿಂದಲೂ ಸದರಿ ಉದ್ಯಮವನ್ನ ಸ್ಥಗಿತಗೊಳಿಸಿರುತ್ತಾರೆ. ಆದರೆ ಸ್ಥಗಿತಗೊಳಿಸಿದ ಕೆಲವು ವರ್ಷಗಳ ಬಳಿಕ ಹಿಂದೆ ಉದ್ಯಮ ನಡೆಸುತ್ತಿದ್ದ ಉದ್ದಿಮೆದಾರರಿಗೆ ಅಷ್ಟು ವರ್ಷಗಳ ಕಾಲದ ಪರವಾನಗಿ ಶುಲ್ಕ ಮತ್ತು ದಂಡನೆಯನ್ನ ಕಟ್ಟಲು ನಗರಸಭೆಯಿಂದ ನೋಟಿಸ್ ಹೋಗಿರುವ ಕುರಿತು ಮತ್ತು ಸದರಿ ಅಂಗಡಿಗಳಲ್ಲಿ ಬೇರೆಯವರು ಹೊಸದಾಗಿ ಉದ್ಯಮ ಪರವಾನಗಿ ಪಡೆದುಕೊಳ್ಳಲು ನಗರಸಭೆಗೆ ಅರ್ಜಿ ನೀಡಿದಾಗ ಹಿಂದಿನ ಉದ್ಯಮ ಶುಲ್ಕ ಬಾಕಿ ಇದೆ ಎಂದು ಸಾವಿರಾರು ರೂಪಾಯಿ ಉದ್ಯಮ ಪರವಾನಗಿ ಶುಲ್ಕ ಮತ್ತು ದಂಡನೆ ಶುಲ್ಕವನ್ನ ಕಟ್ಟಬೇಕೆಂದು ನಗರಸಭೆಯ ಸಿಬ್ಬಂದಿ ತಾಕೀತು ಮಾಡುತ್ತಿದ್ದಾರೆ. ಇದನ್ನ ಪ್ರಶ್ನಿಸಿದ್ರೆ ಹಿಂದಿನ ಉದ್ದಿಮೆದಾರರು ಉದ್ಯಮ ಸ್ಥಗಿತಗೊಳಿಸಿರುವ ಬಗ್ಗೆ ಲಿಖಿತವಾಗಿ ನಗರಸಭೆಗೆ ಅರ್ಜಿ ನೀಡಬೇಕಾಗಿತ್ತು ಎಂದು ಅಧಿಕಾರಿಗಳು ಹೇಳುತ್ತಿರುವ ಕುರಿತು ಹಲವಾರು ಉದ್ದಿಮೆದಾರರು ದೂರನ್ನ ನೀಡಿದ್ದಾರೆ. ಮನವಿಗೆ ನಗರಸಭೆ ಸೂಕ್ತ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಪ್ರತಿಭಟನೆ ಅಥವಾ ಕಾನೂನು ರೀತಿಯ ಹೋರಾಟ ಮಾಡಲಾಗುವುದೆಂದು ಮನವಿಯಲ್ಲಿ ತಿಳಿಸಿದ್ದಾರೆ. ನಗರಸಭೆ ಅಧ್ಯಕ್ಷೆ ಲೀಲಾವತಿ ಅಣ್ಣುನಾಯ್ಕ, ಉಪಾಧ್ಯಕ್ಷ ಬಾಲಚಂದ್ರ, ಸ್ಥಾಯಿ ಸಮಿತಿ ಅಧ್ಯಕ್ಷ ಸುಂದರ ಪೂಜಾರಿ ಬಡಾವು, ಪೌರಾಯುಕ್ತ ವಿದ್ಯಾಕಾಳೆ ಅವರು ಮನವಿ ಸ್ವೀಕರಿಸಿದರು. ಪುತ್ತೂರು ನಗರಸಭೆಯಲ್ಲಿ ಉದ್ಯಮದಾರರಿಗೆ ಒಂದು ತೊಂದರೆ ಆಗ್ತಿದೆ. ಯಾಕಂತ ಹೇಳಿದ್ರೆ ಹಿಂದೆ ಉದ್ಯಮ ಯಾರು ಮಾಡಿದ್ದಾರೆ ಅವರು ಬಿಟ್ಟು ಹೋದರೂ ಕೂಡ ಅವರಿಗೆ 2, 3, 4 ವರ್ಷಗಳ ಉದ್ಯಮ ಶುಲ್ಕ ಕಟ್ಟಬೇಕು ಅಂತೇಳಿ ನಿಯಮ ಬಾಹಿರವಾದಂಥ ನೋಟಿಸ್ ಕೊಡುವಂಥ ಒಂದು ಕಾರ್ಯಕ್ರಮ ಆಗಿದೆ. ಆ್ಯಕ್ಚುಲಿ ಉದ್ಯಮ ನವೀಕರಣ ಅಂತಿಲ್ಲ, ಉದ್ಯಮ ಪಡ್ಕೊಂಡವರಿಗೆ ಪ್ರತಿ ವರ್ಷ ಹೊಸದಾಗಿ ಉದ್ಯಮ ಪರವಾನಗಿ ಕೊಡುವಂಥದ್ದು. ಆದರೆ ಇಲ್ಲಿ ಏನಾಗಿದೆ ಅಂತಂದರೆ ನಗರಸಭೆಯಲ್ಲಿ ಒಂದು ಉದ್ಯಮದಾರರ ಪಟ್ಟಿ ಇರಬೇಕು, ಪಟ್ಟಿ ತಯಾರಿಸಬೇಕು, ಪಕ್ಕಾ ಪಟ್ಟಿ ತಯಾರಿಸಿರಬೇಕು. ಮತ್ತು ಆ ಪಟ್ಟಿಯಂತೆ ಯಾರೆಲ್ಲ ಉದ್ಯಮ ಪರವಾನಗಿಯನ್ನು ಪಡ್ಕೊಂಡಿಲ್ಲ ಅಂತೇಳುವಂಥದ್ದು ಪರಿಶೀಲನೆ ಮಾಡೋದು ನಗರಸಭೆ ಅಧಿಕಾರಿಗಳ, ಆರೋಗ್ಯ ನಿರೀಕ್ಷಕರ ಮತ್ತು ವಿಷಯ ನಿರ್ವಾಹಕರ ಜವಾಬ್ದಾರಿ. ಇಲ್ಲಿ ಏನಾಗಿದೆ ಅಂದರೆ ಕೆಲವರು ಬಿಟ್ಟೋಗಿ ಅವ್ರಿಗೆ ಗೊತ್ತಿರೋದಿಲ್ಲ. ಯಾಕಂದ್ರೆ ನಮ್ಮ 17ರ ಬೈಲದಲ್ಲಿ ಹೇಗೆ ಉಂಟು ಅಂತ ಹೇಳಿದರೆ, ನಗರಸಭೆ ಬೈಲದಲ್ಲಿ ನಮ್ಮ ಆಡಳಿತದವರು ಬೈಲ ಮಾಡಿದ್ದು, ಅದರಲ್ಲಿ ಆ ಒಂದು ಊರ್ಜಿತ ಅವಧಿ ಮುಗಿದ ನಂತರ ಅದು ಸ್ಥಗಿತಗೊಂಡಿದೆ ಅಂತ ಲೆಕ್ಕ ಆ ಷರತ್ತಲ್ಲಿ ಆಗಿದೆ. ಇವರೇನು ಮಾಡಿದರೆ ವಿನಾಕಾರಣ ಅವ್ರಿಗೆ ನೋಟಿಸ್ ಕೊಟ್ಟು ಇಷ್ಟು ವರ್ಷದ ಶುಲ್ಕ ಕಟ್ಟಬೇಕು ಅಂತೇಳಿ ಒಂದು ಕಾನೂನು ಬಾಹಿರ ನೋಟಿಸ್ ಕೊಡುವಂಥ ಒಂದು ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಅಧಿಕಾರಿಗಳ ತಪ್ಪಿನಿಂದಾಗಿ ಅದು ಜನರಿಗೆ ತೊಂದರೆ ಕೊಡೋದು ಸರಿಯಲ್ಲ ಅಂತೇಳಿ ನಾವು ನಗರ ಕಾಂಗ್ರೆಸ್ ವತಿಯಿಂದ ಇವತ್ತು ನಗರಸಭಾ ಆಡಳಿತ ಮತ್ತು ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದೆ.